ಮಿತ್ರ ನೀನು. ಹೌದು. ನಿನ್ನನ್ನು ಬಿಟ್ಟು ಯಾವ ಕೆಲಸವೂ ನಾನು ಮಾಡುವುದಿಲ್ಲ. ಹೌದಲ್ವೇ? ಅಯ್ಯ, ನಾನು ಯಾರು? ನನ್ನ ಯೋಗ್ಯತೆ ಏನು ಹೇಳು. ನೀವೇನು ಸಾಮಾನ್ಯದವರಲ್ಲ. ಕಪ್ಪೆ ಚಿಪ್ಪಿನ ಮಗ ನೀವು. ರಸ ಬರುವ ಕಪ್ಪೆ ಚಿಪ್ಪು ನಿನ್ನ ಅಪ್ಪ. ಏನಾದ್ರು ನಿಮ್ಮ ಅಪ್ಪ ಏನ ಹೆಸರು? ವಿಪ್ರಚಿತ್ತಿ. ವಿಪ್ರಚಿತ್ತಿ. ಅವರ ಪ್ರೀತಿಯ ಕುಮಾರನ ವೃಷಪರ್ವ ಎಂಬುದಾಗಿ ನನ್ನ ಹೆಸರು. ನಮಗೆ ಅನ್ನ ಹಾಕಿದವರು ರಸ ಬರುವ ನೀವು. ಅದಕ್ಕೆ ಬೇಕಾಗ್ತದಲ್ವಾ? ಈ ಕುರುಜಾಂಗೂಲ ನಮ್ಮ ಅಧೀನದಲ್ಲಿದೆ. ನನ್ನ ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ. ಒಂದು ಕಾಲದಲ್ಲಿ ದೇವಲೋಕವನ್ನು ಸ್ವಾಧೀನ ಮಾಡಿಕೊಡಬೇಕೆಂಬ ಉದ್ದೇಶದಿಂದ ತಂದೆಯೊಡನೆ ನಾವು ದೇವಲೋಕವನ್ನು ಸೇರಿದವರು. ಯುದ್ಧವನ್ನ ಮಾಡಿ ಸಾಹಸವನ್ನು ತೋರಿಸುವಂತಹ ಸಂದರ್ಭದಲ್ಲಿ ದೇವತೆಗಳು ಮೋಸದಿಂದ ನನ್ನ ತಂದೆಯನ್ನು ಕೊಂದುಬಿಟ್ಟು ಹರಿವರ್ಷ ಖಂಡದಿಂದಲೇ ನಾವು ಓಡಿ ಬರಬೇಕಂತ ದುಸ್ಥಿತಿಯು ನಮ್ಮ ಪಾಲಿಗೆ ಬಂದೊದಗಿತ್ತು. ಅದನ್ನು ನೋಡಿದಂತ ನಾವು ಓಡಿ ಬಂದದ್ದು. ಹೌದು. ಸಮಯ ಸಂದರ್ಭ ನೋಡಿ ಇನ್ನೊಂದು ಸಲ ದಾಳಿ ಮಾಡಬೇಕು ಅಂತ ಕೆಳಗಿಳಿದಿದ್ದೇನೆ. ಹೌದು. ರಾಜಕೀಯ ವಿಚಾರವೇ ನಮ್ಮ ತಲೆಯಲ್ಲಿ ಆಯ್ತು. ಹೌದು. ಸಂತುಷ್ಟರಾಗಿದ್ದೇನೆ. ರಾಜಕೀಯ ವಿಚಾರ ಮಾಡ್ತಾ ಸಂಸಾರದ ಬಗ್ಗೆ ನಮಗೆ ಗಮನವೇ ಹರಿಸಲಿಲ್ಲ. ಸಂಸಾರದ ಬಗ್ಗೆಯೂ ತೃಪ್ತಿ ಇದೆ ನನಗೆ. ಮಗಳು ಶರ್ಮಿಷ್ಠೆ ಬೆಳೆಯುತ್ತಾ ಇದ್ದಾಳೆ. ಅವಳ ಆಟ ಪಾಠಗಳನ್ನು ನೋಡುತ್ತಾ ಸಂತೋಷಗೊಂಡಿದ್ದೇನೆ. ಪಾಠಕ್ಕಿಂತಲೂ ಅವಳ ಆಟದಲ್ಲೇ ಹೆಚ್ಚು ಇರುವುದು. ನಾನು ಗುರುಗಳಲ್ಲಿ ಹೇಳಿದ್ದೇನೆ, ಗುರುಗಳೇ ಆದಷ್ಟು ಬೇಗನೆ ದೇವಲೋಕವನ್ನು ಸೇರಬೇಕು. ಹೌದು. ದೇವತೆಗಳನ್ನು ಸೊಕ್ಕ ನಡಗಿಸಿ ಅಲ್ಲಿ ಅಧಿಕಾರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಒಂದು ಯಾಗ ಮಾಡಬೇಕು, ಶುಭ ಮುಹೂರ್ತ ನೋಡಬೇಕು. ಆ ಸಮಯವನ್ನು ಕಾಯ್ತಾ ಇರೋಣ. ನಾವು ಎಷ್ಟು ವರ್ಷದಿಂದ ನಾವು ಕಾಯ್ತಾ ಇದ್ದೇವೆ. ನೀವೊಮ್ಮೆ ಬೇಗ ಜೀವಂತ ಸ್ವರ್ಗಸ್ಥರಾಗಬೇಕು ಅಂತ ಹೇಳಿ. ಹೌದಾ? ಹೌದು. ನಾನು ಸ್ವರ್ಗಸ್ಥನಾದ್ರೆ ನಿಮಗೆ ನನ್ನ ಜಾಗ ಸಿಗ್ತದ? ಅಲ್ಲ, ನಿಮ್ಮ ಜೊತೆಯಲ್ಲಿ ಬರೋದಕ್ಕೆ ನಮಗೆ ಅವಕಾಶ ಜೊತೆ ಬರುವುದಕ್ಕೆ. ಹೌದು. ಆಗಲಿ, ಅದನ್ನು ಗುರುಗಳು ಹೇಳಿದ್ದಾರೆ. ಗುರುಗಳು ಈಗ ದೇವಲೋಕಕ್ಕೆ ದಾಳಿ ಮಾಡಲಿಕ್ಕೆ ಬೇರೆ ಒಂದು ಉಪಾಯವನ್ನು ಹುಡುಕ್ತಾ ಇದ್ದಾರೆ, ಯಾಗದ ಮುಖಾಂತರ. ದೇವಲೋಕದಲ್ಲಿ ಇರುವವ ಇಲ್ಲಿಗೊಬ್ಬ ಬಂದಿದ್ದಾನೆ, ಅದು ನೆನಪು ಮಾಡ್ಕೊಳ್ಳಿ ಒಮ್ಮೆ. ಅದೇ ನೀನು ಹಿಂದೆ ಹೇಳಿದ್ದಲ್ವಾ? ಒಬ್ಬ ಬಂದಿದ್ದಾನೆ ಗುರುಗಳ ಬಳಿ ವಿದ್ಯೆಯನ್ನು ಅರ್ಚನೆ ಮಾಡುವುದಕ್ಕೆ. ಹೇಳಿದ್ದೇನೆ ನಾನು, ದೇವತೆಗಳಿಂದ ಯಾರೇ ಬರಲಿ ಅವರ ತಲೆಯನ್ನು ಕಡಿಬೇಕು ಅಂತ ಹೇಳಿ ಅಪ್ಪಣೆ ಕೊಟ್ಟದ್ದೇನಾಯ್ತು? ನಮಗೆ ದೇವತೆಗಳು ಮೋಸ ಮಾಡೋದಕ್ಕೆ ಬಂದಿದ್ದಾರೆ. ಇಲ್ಲಿರುವ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತು ದೇವಲೋಕಕ್ಕೆ ಹೋಗ್ಲಿಕ್ಕೆ ಬಂದಿದ್ದಾನೆ. ದೇವಲೋಕದಲ್ಲಿ ಮೃತ ಸಂಜೀವಿನಿ ವಿದ್ಯೆ ಯಾವ ಕರ್ಮಕ್ಕ, ಅಲ್ಲಿ ಯಾವ್ದುಂಟು, ಹುಟ್ಟುಂಟ, ಸಾವುಂಟ, ಆಮೇಲೆ ನಾಮಕರಣ ಉಂಟ, ಯಾವುದೇ ರೋಗ ರುಜಿನಗಳುಂಟ, ಮತ್ತೆ ಇವರಿಗೆ ಯಾಕೆ ಕರ್ಮಕ್ಕ ಅಗತ್ಯವಿಲ್ಲದನ್ನು ಕಲಿಯುವುದಕ್ಕೆ ಬಂದಿದ್ದಾರೆ. ಹೌದು, ಯಾಕಂದ್ರೆ ನಮಗೂ ಉಳಿಬಾರ್ದು ಅನ್ನೋ ಉದ್ದೇಶದಿಂದ ಅವನನ್ನು ಕೊಲ್ಲಿಕ್ಕೆ ನೀವು ಹೇಳಿದ್ದೀರಿ. ಧೂಮಕ್ಕೆ ಹೋಗಿದ್ದಾನ? ನಮ್ಮ ಧೂಮನನ್ನು ಕಳಿಸಿ ಅವನನ್ನು ಕೊಚ್ಚಿ ಬಿಸಾಕುವಂತೆ ನಾವು ಅಪ್ಪಣೆ ಮಾಡಿದ್ದೇವೆ. ಸತ್ತು ಹೋಗಿದ್ದಾನೆ. ಆ ನಂತರ ಇಲ್ಲಿಯ ವಿದ್ಯೆ ಅಲ್ಲಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಸತ್ತು ಹೋಗಿದ್ದಾನಲ್ವಾ? ಹೌದು. ಹಾಗಾದ್ರೆ ತಲೆಗಿಸಿ ನಮಗಿಲ್ಲ ವಿಷಯ ಅದಲ್ಲ. ಗುರುಗಳು ಹೇಳಿದ್ದಾರೆ, ಯಾಗ ಆದಷ್ಟು ಬೇಗ ಮಾಡಬೇಕು. ಅದಕ್ಕಾಗಿ ಬೇಕಾದ ಸಲಕರಣೆಗಳು ತಂದಿದ್ದ. ಮತ್ತೆ ಕೈಯಲ್ಲಿ ಏನಾದ್ರು ಈಗ ಮಾಡಿ ನಿಜವಾಗಿ ಸರಿ ಇಲ್ಲ. ಇವನೇ? ಹೌದೌದು. ಯಾರು ಇವನೇ? ನಾವು ಕೊಳ್ಳಲಿಕ್ಕೆ ಕಳಿಸಿವಲ್ಲ, ಸತ್ತಿದಂತ ನಾವು ತಿಳ್ಕೊಂಡಿದ್ದೇವ. ಇವನೇ ಚಕ್ಕ 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 ಕಚ್ಚ ಅದೇ ಚಕ್ಕ. ಇವನೇ ದೇವಲೋಕದಿಂದ ಬಂದವ. ಹೌದು. ಎಲ್ಲವೋ ತುರುಡ ಅವಸರವಾಗಿ ಹೇಳಬೇಕಾದ್ರೆ ತಿರುಮುರುವಾಗ ಅಂತ ಅವರಿಗೆ ಸ್ವಲ್ಪ ನಿಯಂತ್ರಿಸು. ಅವ್ರಿಗೆ ಮೈ ಮೇಲೆ ಬರುದಂತದ್ದು. ನಿಮ್ಮ ವರ್ಗದವರಿಗೆಲ್ಲ ನನ್ನ ನೋಡಿದ್ರೆ ಏನಾಗುದು? ಅವನು ತಮ್ಮ ಕಾಡಲ್ಲಿ ಸಿಕ್ಕಿದ, ನೋಡಿದ ಕ್ಷಣ ಹಾರಿದ. ನೀವು ರಕ್ತ ಬಿಸಿ ಆಗುವುದು ಅದೆಂತದಕ್ಕೆ? ಒಲೆಯಲ್ಲಿ ನೀರಿಟ್ಟರೆ ಹೇಗೆ ಕುದೀತದೆ ಹಾಗೆ ನಿನ್ನನ್ನು ನೋಡಿದಾಗ ಅದು ಬೆಂಕಿ ಈಗ ಬೆಂಕಿ ಒಳಗಿಂದೊಳಗೆ ಬೆಂಕಿ ಹಾಕಬೇಕಾಗತ್ತಿಲ್ಲ, ಎಲ್ಲರೂ ಕುದೀತದೆ. ನಮ್ಮೊಳಗೆ ಬೆಂಕಿ ಹಾಕಿ ಅಂದ್ರೆ ನೀನು ಇಲ್ಲಿ ಅಲ್ವಲ್ಲ.
ದೇವಲೋಕ. ಅದೇ ಬೆಂಕಿ ಅಂದ್ರೆ ಅದೇ ದೇವಲೋಕ ಅಂದ್ರೆ ಬೆಳಕು, ಬೆಂಕಿ ಅಲ್ಲ. ಅದು ದೇವಲೋಕ ನಿಮಗೆ ಮಾತ್ರ ಅಲ್ಲ, ಲೋಕಕ್ಕೆ ಹೌದು. ಲೋಕಕ್ಕಿದ್ರಿ. ಲೋಕದಲ್ಲಿ ದೇವತೆಗಳು ತಂದ ಆದಿತ್ಯ, ಆದಿತ್ಯರಿಂದ ಲೋಕಕ್ಕೆ ಬೆಳಕು. ಆದ್ದರಿಂದ ಲೋಕಕ್ಕೆ ಬೆಳಕು ಬೀರುವ ಲೋಕಕ್ಕೆ ದೇವಲೋಕ ಅಂತ. ಅದು ನಿಮಗಾಗಿ ಮಾತ್ರ, ನಮಗಾಗಿ ಅಲ್ಲ, ಲೋಕಕ್ಕೆ ಬೆಳಕು. ಲೋಕಕ್ಕೆ ಇರಲಿ, ನಮಗಾಗುದಿಲ್ಲ ರಕ್ಕಸನಿಗೆ. ಈಗ ಬೆಳಕು ಬೀಳಿದ್ರೆ ಅದು ದೇವಲೋಕ. ಕೆಳಗೆ ಕೆಳಗೆ ಬ್ಲಾಕ್ ಉಂಟಲ್ಲ, ಇದು ಈಗೇನು ಅದು ನಿನ್ನ ತಲೆಗೆ ಬಡಿಲಿಕ್ಕೆ. ಭೂಲೋಕ ಮತ್ತೆ ಏನೇನೇ ಶಬ್ದ ಅವ ಹೇಳುತ್ತೀವಿ. ಮಾತಾಡಿದ ಅವನಿಗೆ ಮಾತಾಡ್ತಾ ಇದ್ದಾಗ ಯಾರು ಉತ್ತರ ಇರ್ಲಿಕ್ಕೆ ಅಲ್ಲ, ತಲೆ ಬಿಸಿಯು ನಮಗಿಲ್ಲ, ಅವ ಹೇಳ್ತಾ ಇರ್ತಾನೆ. ಅಲ್ಲ, ಇವರದ್ದು ಯಾವ್ಯಾವ್ದು ಎಲ್ಲಿಂದ ಉಂಟು ನೋಡಿ. ಅದು ಒಂದು ಬಾಯಿ ಎಷ್ಟು ನೋಡು, ಅದಿರ್ತದೆ. ಅದು ಚರ್ಮ ಇದು. ಏನೆಲ್ಲ ಸಿಕ್ಕಿಸಿಕೊಂಡು ಬರ್ತಾರೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಅಲ್ಲ, ಬಾಯಿ ಮೇಲಿರುವುದ ಕೆಳಗಿರುವುದು ಅಂತ ನೋಡಿ. ಎಲ್ಲಾದ್ರೂ ಒಂದು ಬಾಯಿ ಉಂಟಲ್ಲ ಸಾಕು. ಹೌದೇನಾ? ಬಾಯಿ ಸಂಪಾದನೆ ಮಾಡ್ತಾರೆ. ಹೆಸರಿರ್ತದೆ ಅಂಗುಲಿಮಾಲ. ಅಂಗುಲಿಮಾಲ ಅಲ್ಲ, ಅಂಗುಲಿಮಾಲ. ಅಂಗುಲಿಮಾಲ ಅಂಗುಲಿಮಾಲ ಆದ್ರೆ ಇವ ಅಲ್ವಾ? ಮತ್ತೆ ಯಾರು? ನನಗಿವ ಮಿತ್ರ. ಏನ್ ಮಾಡೋಣ? ಅಲ್ಲಿ ಏನ್ ಮಾಡ್ಲಿಕ್ಕಿಲ್ಲ. ಅದು ಹುಟ್ಟಿನಿಂದಲೇ ಈಗ ಆದ್ರೆ ಯಾರಾದ್ರೂ ಏನ್ ಮಾಡ್ಲಿಕ್ಕೆ. ಹುಟ್ಟಿನಿಂದಲೇ ನಿಮಗೂ ನಮಗೂ ದ್ವೇಷ ಇದ್ದದ್ದು. ಕಾಲವನ್ನು ಗೂಗೆಗಳು, ತಮಾಲಿಯನ್ನು ರವಿರಶ್ಮಿಗಳು, ಜೋರನು ನಿದ್ರೆಯನ್ನು, ಮರದ ತುಂಡನ್ನು ಗರಗಸವನ್ನು ಯಾವ ರೀತಿ ವಿರೋಧಿಸುವುದೋ ಹಾಗೆ ನಿಮಗೂ ನಮಗೂ ಮೂಲ ಶತ್ರುಗಳಾಗಿ ಬೆಳೀತಾ ಬಂದವರು ನಾವು. ಸ್ವಲ್ಪ ದಿನ ಅದರ ಸುದ್ದಿಯೇ ಇರಲಿಲ್ಲ. ನಿಮಗೆ ಮರ್ತೋಗಿತ್ತಲ್ಲ. ಅಯ್ಯ, ನನಗೆ ಹೇಗೂ ಅರ್ಥ ಆಗುದಿಲ್ಲ. ನಾವು ಮೊನ್ನೆ ಬಂದ ಹೌದು. ನೀವು ಮೊದಲಿಂದ ಇರುವವಲ್ಲ. ಈಗ ಅವೇ ನನ್ನ ಮುಂದೆ ಯಾವುದೂ ಹೇಳಲಿಲ್ಲ. ಈಗ ನಾನು ಕಂಡದ್ದು ಅಂತ ಹೇಳಿದ್ದು. ನಾನೊಂದು ದಿನ ಹಾಗೆ ಮಲಗಿದ್ದಾಗ ಅದನ್ನು ಬರೀತಾ ಇದ್ದೆ. ಭಯ ಹುಟ್ಟಿಸುವ ಶಬ್ದೋತ್ಪಾದ. ಇವನ ನಾಲಿಗೆ ಎಲ್ಲಿಯವರೆಗೆ ಹರಿತಾ ಅಂದ್ರೆ ಅದು ಹೇಳುವುದಕ್ಕೆ ಇವರು ಬರೀತಾ ಇದ್ರು, ನಾನು ಹೇಳಿ 1 ವಾರ ಆಯ್ತು. ಇವರು ಮೊನ್ನೆ ಬರೀಲಿಕ್ಕೆ ಶುರು ಮಾಡಿದ್ರು. ಹೌದು, ಅದನ್ನು ಓದುವುದಕ್ಕೆ ಮತ್ತೆ ನಿನ್ನೆ ಪ್ರಾರಂಭ ಮಾಡಿದ್ದೀವಿ. ನೀವು ಬರೆಯುವುದು ಓದುದು ಏನೋ ನನ್ನ ಮೇಲೆ ಅದಲ್ಲ, ಸಿಟ್ಟಿಯ. ದೇವಲೋಕದಿಂದ ಬಂದವನಲ್ವಾ, ವಿದ್ಯೆಯನ್ನು ಕಲಿಯಬೇಕು. ಇಲ್ಲಿಯೋ ನಿಮಗೆ ಜಾಗ ಸಿಕ್ಕಿದ್ದು. ಎಲ್ಲಿಯೂ ಕಲಿಬಹುದಲ್ಲ. ವಿದ್ಯೆ ಎಲ್ಲಿಯೂ ಕಲಿಬಹುದು. ಈಗ ಹೂವು ಈ ಮಕರಂದ ಕಲಿಯುವವರೆಲ್ಲ ಎಲ್ಲಿಂದ ಎಲ್ಲಿಗೆ ಹೋಗಿ ಕಲಿತಾರೆ. ಈಗ ಭೃಂಗ ಒಂದು ಬಂದು ಮಕರಂದ ಇರುವುದಕ್ಕೆ ಇಂಥದ್ದೇ ಪುಷ್ಪ ಅಂತ ಉಂಟು. ಇಲ್ಲ, ಅದು ಯಾವುದ್ರಲ್ಲೂ ಆಗ್ತದೆ. ಹಾಗೆ ಮಕರಂದ ಎಲ್ಲಿಂದ ಹುಡುಕಬೇಕು ಬೇಡ. ಈಗ ಮಕರಂದ ಹುಡುಕಿಕೊಂಡು ಬಂದದ್ದು. ಗುರುಪಾದ ಮೂಲದಲ್ಲಿರುವ ಮಕರಂದವನ್ನು ಸೇವಿಸುವುದಕ್ಕೆ ಬಂದು ನಿಂತ ಏನು ನಮ್ಮ ಪರವಾನಿಗೆ ತಗೊಂಡಿದ್ಯಾ? ಒಳಗೆ ಬರುವಾಗ ನೀನು ಮೇಲ್ಲೋಕದಿಂದ ಕೆಳಗೆ ಬರುವಾಗ ಪರವಾನಿಗೆ ತಗೊಂಡಿದ್ಯಾ? ಇವ್ರ ಹತ್ರ ರಸಬರುವರ ಹತ್ರ ಪರವಾನಿಗೆ ತಗೊಂಡಿದ್ಯಾ? ಎಂತದ್ದು ಪರವಾನಿಗೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ನಾವು ಬರಬಹುದಾ? ನಾವು ಅಲ್ಲಿಯ ವ್ಯಕ್ತಿ ನಿಜವಾದ ಹೌದು, ಈ ಊರಿಗೆ ಬರಬಹುದಾ? ಹಾಗೊಂದು ಉಂಟು. ನಿನಗೆ ರೋಗ ಉಂಟಾ? ಬರವಣಿಗೆ ಪಡೆಯುತ್ತೆ. ನಿಮ್ಮ ಬುದ್ಧಿ ಬೇಡುವ, ಇವರು ಈಚೆ ಬರ್ಬೇಕು. ಹಾಗೊಂದು ಉಂಟು ಅಂತ ಗೊತ್ತಾದ ಇವತ್ತು ಮತ್ತೆ ನಾನು ತೆಗೆದುಕೊಳ್ಳುವುದೆಲ್ಲಿಂದ ಈಗ ಗೊತ್ತಾದ್ದು ನನಗೆ. ಈಗ ಗೊತ್ತಾದ? ಮತ್ತೆ ಗುರುಗಳ ಆಶ್ರಮಕ್ಕೆ ಹೋಗ್ಲಿಕ್ಕೆ ಅದೆಲ್ಲ ಬೇಕು ಅಂತ ನನಗೆ ಗೊತ್ತಿಲ್ಲ. ನೀನು ಗುರುಗಳಲ್ಲಿ ಮಕರಂದ ಕಲಿಲಿಕ್ಕೆ ಬಂದದ್ದಲ್ಲ. ವಿದ್ಯೆ ಎಂಬ ಮಕರಂದ. ವಿದ್ಯೆ ಎಂಬ ಮಕರಂದ ಕಲಿಯುವುದು ಸಂತೋಷದಿಂದ ಕಲಿಲಿಕ್ಕೆ ಬಂದಿದ್ದೆ. ಅದರಿಂದ ನಮ್ಮನ್ನೆಲ್ಲ ಬಗಾಡಿ ತೆಗಿಲಿಕ್ಕೆ ನೋಡುವುದು ಇಲ್ಲಲ್ವಾ? ತೆಗಿಲಿಕ್ಕೆ ಬಗಾಡಿ ಅಂದ್ರೆ ಕಟ್ಕೊಂಡು ಬಿಡುವುದು. ನಿಮ್ಮ ಭಾಷೆ ಅದು ನನಗೆ ಆಕ್ಷೇಪ ಇಲ್ಲ. ಆ ಭಾಷೆಯನ್ನು ನೀನು ಅರ್ಥವಹಿಸಿ ಕೊಡುವುದಕ್ಕೆ ಹೋಗಬೇಡ. ಹೇಳಲಿಕ್ಕೆ ಆಗುದಿಲ್ಲ. ಈಗ ಒಂದು ಹೇಳ್ತೇನೆ, ಕಲಿಯುವುದಕ್ಕೆ ಬಂದದ್ದು ಬಂದಿದ್ದು. ಇಲ್ಲಿಂದ ಬೇಗ ಹೋಗುದು. ನಾನು ಬಂದದ್ದು ಅಲ್ಲಿಗೆ ಬಂದದ್ದು ಗುರುಗಳಲ್ಲಿ ಕೇಳಿ ಅವರು ಹೋಗನ್ನಾಗ ಹೋಗುತ್ತೇನೆ. ಇಲ್ಲಿಗೆ ಬಂದದ್ದು ಗುರುಗಳು ಹೇಳಿ. ಗುರುಗಳು ಹೇಳಿ ಇಲ್ಲಿ ವೃಷಭರು ಅವಂಗಲಿ ವೃಷಭರು ನಿನ್ನಲ್ಲೇ ಹೇಳಿ ಸೂಚನೆ ಏನೋ ಒಂದು ಯಾಗ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಯಜಮಾನನಾಗಿ ಅವರು ಗುರುಗಳಾಗಿ. ಯಾಗ ಸುಮ್ಮನೆ ಯಾಗ ಅಲ್ಲ, ನಾವು ಸ್ವರ್ಗಸ್ಥರಾಗಬೇಕೆನ್ನುವ ತವಕದಿಂದ ಯಾಗ ಕೊಟ್ಟದ್ದು. ಸ್ವರ್ಗಸ್ಥರಾಗಬೇಕಾದ್ರೆ ಯಾಗ ಮಾಡ್ಬೇಕಿಲ್ಲ. ಓ ಅಲ್ಲಿ ತಲೆ ಇಡು, ಒಂದು ಕಡಿತಲ್ಲ ಬೇಗ. ಅವರಿಗೆ ಆಸೆ ಅಂತದ್ದು ಸ್ವರ್ಗಸ್ಥರಾಗಬೇಕು. ಎಷ್ಟು ಒಳ್ಳೆ ನಡೆಯಲಾರದ ಸ್ವಪ್ನ. ಹೌದಾ? ಎಷ್ಟು ಒಳ್ಳೆ ನಡೆಯಲಾರದ ಸ್ವಪ್ನ ಅಂತೆ. ನೀನು ಸತ್ಯ ಮಾತಾಡಿದ್ಯಾ, ಆದ್ರೆ ಇಂಥ ತಪ್ಪನ್ನು ಯಾವತ್ತೂ ಮಾತಾಡಬೇಡ. ನಾನು ತಪ್ಪಾದ್ರೂ ಸತ್ಯ ಹೌದು ಅಂತಾದ್ರೆ ಅದನ್ನೇ ಮಾತಾಡ. ಈಗ ಅದಲ್ಲ, ಆ ಯಾಗಕ್ಕೆ ಬೇಕಾದ ಸುವಸ್ತುಗಳು ಬಹುತೇಕ ಏನೇನು ಬೇಕು ಅಂತ ಹೇಳಿದ್ದಾರೆ. ಒಂದೆರಡು ವಸ್ತು ಏನೋ ಬಿಟ್ಟು ಹೋಗಿದ್ದು, ಅದೇನು ಅಂತ ಕೇಳಲಿಕ್ಕೆ ನೀನೇ ಬರ್ಬೇಕು. ಗುರುಗಳು ನಿನ್ನ ಕಳಿಸಿದಾರಲ್ಲ ನನ್ನನ್ನು ನೋಡೋದಕ್ಕೆ. ಎರಡು ಒಂದು ಬಾಕಿ ಇದೆ ಅಂತ. ಈಗ ನನಗೆ ಯಾಗ ಮಾಡಿ ಅಭ್ಯಾಸ ಇಲ್ಲ ಅಂತ ನಿನ್ನ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನಿನ್ನ ಗುರುಗಳಿಗೂ ಗೊತ್ತಿದೆ. ಅದು ಗೊತ್ತಿದ್ದು ಮತ್ತೆ ನನಗೆ ಯಾಕೆ ಕಳಿಸಿದಂತ ಯಾರಿಗೆ ಗೊತ್ತು? ಕೇಳಿ ಕೇಳು, ನಾನು ಬರ್ತೇನೆ. ಇಷ್ಟೇ ಹೇಳಿಕ ಏನು ನಮ್ಮ ಮುಖದಿಂದ ಮಾತಾಡ್ತಾ ಇದ್ದಾನೆ, ನಿಮ್ಮ ನಾವು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಬಹಳ ಜಾಗ್ರತೆ ಮಾತಾಡೋದು ನೀವು. ನಗುಮುಖದಿಂದಲೇ ನಮ್ಮ ಗುರುಗಳನ್ನು ಮೋಸ ಮಾಡಿದ್ದಾನೆ. ಹೌದು ಹೌದು, ನೀವು ಜಾಗ್ರತೆ. ಹುಡುಗ ಒಂದರಲ್ಲಿ ಸುತ್ತ ಎಲ್ಲ ಮಿಶ್ರವೇ ಅಲ್ಲ. ನಾವು ಮಾತಾಡುದು ನೀನು ಮಾತಾಡುದು ಒಂದೊಂದೇ ಒತ್ತು ಕೊಡ್ತಾರೆ, ಮಾತಾಡೋದು ಉಪಾಯ ಇಲ್ಲ. ನೀನು ಹೇಳಿದ್ಯಲ್ಲ, ಒಳ್ಳೆ ಒಳ್ಳೆ
ಉಂಟಾ? ಈಗ ಗುರುಗಳ ಹೇಳಿದಾಗಿರ್ತೇನೆ ಅದು ನೋಡಿ ಹೋಗು. ಹೊರಟಿರುವ ಮಧುಪಾನದಳು ಭಾಗ್ಯವನಿ ಇವರೇ ಮಾಂಸವನ್ನು ಕೊಚ್ಚಿದೆ ಇನ್ನೂ ಜೀವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೂವಲ್ಲಿ ತಲೆಗೆರೆ ಇದೆ. ಎಲ್ಲವನ್ನು ಹೆಕ್ಕಿದ. ಹಾಗೆ ತಯಾರಾಗಿದೆ. ಹಾಕೋ 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 ಹಕ್ಕ 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 ಮಾತಿನಿ ಇನ್ನು ಒಂದ್ಸಲ ಜೀವಂತವಾಗಿ ಬಂದ. ಹೌದಾ? ಇನ್ನು ಯಾವತ್ತಿನ ಜೀವ ಆಗಬಾರ್ದು. ಹೌದಾಗ್ಲಿ ಇಲ್ವಾ? ಇದೇನು ಗೊತ್ತಾ? ಅದೇ ಮಧು. ಹೇ, ಹಾ, ಹೇ. ನೀವು ಭಯಂಕರ ಕುಡಿತೀರಿ ಮಾಡ್ರಿ ಹುಳಿ ಹುಳಿ ಇದೆ. ಹೌದಾ? ಹಾ, ಇನ್ನು ನಾವು ಮುಟ್ಬಾರ್ದು. ಏನು ಯಾಕೆ? ಯಾಕೆ ರುಚಿ ನೋಡಿ ಆಯ್ತು. ಇದನ್ನು ಗುರುಗಳಿಗೆ ಕೊಡ್ಬೇಕು. ಗುರುಗಳಿಗೆ ಯಾಕೆ ಕೊಡ್ಬೇಕು? ಯಾಕೆ? ಮಧು ಸೇವನೆ ಮಾಡುವಂತ ಅಭ್ಯಾಸ ಅವರಿಗಿದೆ. ಹಾ, ಹಾ. ಹಾಗಾಗಿ ಹಾ. ಇದನ್ನು ಅವರಿಗೆ ಕೊಟ್ರೆ ಒಳ್ಳೇದಾಗುತ್ತೆ. ಆದ್ರೆ ಕೇವಲ ಇದು ಕೊಟ್ಟರೆ ಹೇಗೆ? ಬಾರೋ, ಹಾ, ಹಾ. ಇದು ಕೆಲಸ ಇದೆ. ಹಾ. ಈ ಬೂದಿಯಲ್ಲಿ ಇದಕ್ಕೆ ಅವನನ್ನು ಸುತ್ತ ಪೂಜೆಯಲ್ಲಿಗೆ ಹಾಕುದು ಇದು ಒಳ್ಳೆಯ ಉಪಾಯ. ಯಾಕಂದ್ರೆ ಕೊಚ್ಚಿ ಬಿಸಾಕಿದ್ರೆ ಪುನಃ ಜೀವಾಗಿ ಬರ್ತಾನೆ. ಅವನನ್ನು ಸುತ್ತ ಪೂಜೆಯಲ್ಲಿ ಮದುವೆ ಹಾಕಿದ್ರೆ ಗುರುಗಳಿಗೆ ಮದುವನ್ನು ಕುಡಿತಾರೆ. ಅವನ ಹೊಟ್ಟೆ ಒಳಗೆ ಹೋಗ್ತದೆ ಪೂಜೆ ಸಹಿತ. ಮತ್ತೆ ಅದು ಜೀವನಾಗಿ ಬೇರೊಂದು ರೂಪದಲ್ಲಿ ಹೋಗ್ತದೆ. ಮತ್ತೆ ಜೀವಂತ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ಭಯಂಕರ ಮಂಡ್ಯ ಮಾರ್ರೆ ನೀವು. ಹೌದು ಮಾತ್ರ ಇದಕ್ಕೆ ಸಾಧ್ಯ. ಪೂಜೆಯಲ್ಲಿ ಹಾಕಿ ಏನ ಇರ್ಬೋದು. ಇದು ಸ್ವಲ್ಪ ಹೊತ್ತು ಹೋಗಿ ಮೇಲೆ ಹೋದ್ರೆ ಅದೇ ಸ್ವರ ಕೇಳುದು. ಇಲ್ಲ, ಈ ಕಡೆ ಬರ್ಲಿಕ್ಕಿಲ್ಲ. ನೀವು ಕೈ ತೊಳಿದ್ರೆ ಮುಖವು ಅಂತ ತೊಳಿ. ಆ ಪುಡಿ ಉಳಿಬಾರ್ದು. ಭಸ್ಮ ಗೊತ್ತಾಯ್ತಲ್ಲ? ನೀರಲ್ಲಿ ಹೇಗೆ? ಮಿಶ್ರಣಾಗಿ ಹೋಗ್ಬೇಕು. ಈ ಮಧುವನ್ನು ನಮ್ಮ ಗುರುಗಳಿಗೆ ಕುಡಿಸಿದ್ರೆ ಅವರು ಕುಡಿತಾರೆ, ಹೊಟ್ಟೆ ಒಳಗೆ ಹೋಗ್ತದೆ. ಇವತ್ತು ಬರುವುದಕ್ಕಿಲ್ಲ. ಇಲ್ಲ ಹಾಕೋ, ಹಾಕೋ. ಗುರುದೇವ, ಹರುಷದಿಂದ ಪೊತ್ತುದನು ಜನು ತೆರಳಿ ಗುರುಪದ ಕೆಳಗಿ ಸುರಿಯನು ಪರಿಗ್ರಹಿಸಬೇಕೆನಲು ಈಟಿದನಾಗ ಮೋದದಲ್ಲಿ ಮೀಂಟಿನ, ಮೀಂಟಿನ. ನಾನು ರಾಗದಿಂದ ಗುರುಗಳನ್ನು ಮೆಚ್ಚಿಸು. ನಾನು ಅದು ಸರಾಗವಾಗಿ ನಾನು ಬಂದದ್ದು. ಎಷ್ಟು ಸರಾಗವಾಗಿ ಗುರುದೇವ ವೃಷಪರ್ವ ನಿಮ್ಮನ್ನು ನೋಡ್ಬೇಕು ಅಂತ ಓಡೋಡಿಕೊಂಡು ಬಂದೆ. ಇಲ್ಲಿ ನೋಡಿ ಬಸವಳಿಗೆ ಹೋಗಿದೆಯಲ್ಲ. ಮಾನಸಿಕವಾದ ನೆಮ್ಮದಿ ಇಲ್ಲ ಕಂದ. ಯಾಕೆ ಗುರುಗಳೇ? ನಿನ್ನನ್ನೊಮ್ಮೆ ಸ್ವರ್ಗಲೋಕದಲ್ಲಿ ಇಂದ್ರ ಪದವಿಗೆ ಏರಿಸಬೇಕು ಅಂತ ಮಹತ್ತರವಾದ ಆಶೆಯಿಂದ ನಿಮ್ಮ ಕನಸು ನನಸಾಗಬೇಕು ಅಂತಲೇ ನಾವು ಇಚ್ಛೆ ಪಡ್ತಾ ಇದ್ದೇವೆ. ನಾಲ್ಕು ಲೋಕಕ್ಕೆ ಹೋದ್ರೆ ಅಲ್ಲೂ ನಮಗೆ ಸೋಲಾಗಿ ಹೋಯಿತು. ಅದಕ್ಕೆ ಮಹತ್ತರವಾದ ಯಾಗ ಮಾಡ್ತಾ ಇದ್ದೇನೆ. ಹೌದು. ಒಂದಲ್ಲ ಒಂದು ದಿನ ನಿನ್ನನ್ನು ಇಂದ್ರ ಪದವಿಗೆ ಏರಿಸ್ತೇನೆ. ಏರ್ಲೇಬೇಕು. ನನಗೂ ಆಶೆ ಇದೆ. ಅದಕ್ಕೆ ತಲೆಬಿಸಿಯಾಗಿ ಗುರುಗಳೇ ನೀವು ಹೇಳಿದ್ದೀರಿ ಮಾನಸಿಕವಾದಂತಹ ಸಮತೋಲನವನ್ನು ಕಳ್ಕೊಂಡಾಗ ಅದಕ್ಕೆ ಯಾವತ್ತಾದ್ರೂ ಒಂಚೂರು ಎಣ್ಣೆ ಹಾಕಿದಾಗ ಮತ್ತೆ ಯಥಾಸ್ಥಿತಿಗೆ ಬರ್ತದೆ. ಯಾವುದೂ ಚಿಂತೆ ಇರುವುದಿಲ್ಲ, ಒಂದೇ ಗುಂಗಿನಲ್ಲಿ ಇರ್ತೇವೆ ಅಂತ ಹೇಳಿ. ಅದೇನೆ ತಪ್ಪಿಗಲ್ವೇ? ಅದಲ್ಲ ಹೊಟ್ಟೆಯೊಳಗೆ ಅದು ಸೇವನೆ ಆವಾಗ ನೀವು ತಗೊಳ್ತೀರಿ. ನಿಮಗೆ ಯಾವಾಗಲೂ ನಾವು ಮೈರೆಯ ಸೊಪ್ಪನ್ನು ಹಿಸುಕಿ ಅದರ ರಸವನ್ನು ತಂದು ಕೊಡುದು. ಅದನ್ನು ಕುಡಿದಾಗ ಒಂದು ದಿವಸ ಇಡೀ ಹಗಲು ರಾತ್ರಿ ಅದೇ ಗುಂಡಿನಲ್ಲಿ ಇರ್ತೀರಿ. ಯಾರು ಬಂದು ಮಾತಾಡಿದ್ರೆ ಬೇರೆ ಚಿಂತೆ ಇಲ್ಲ ನಿಮಗೆ.
ನನ್ನ ಜೀವನ ಯಾರಿಗೂ ಆದರ್ಶವಲ್ಲ. ನಾನು ಹೆಂಡವನ್ನು ಕುಡಿದೇನು, ಕೆಂಡವನ್ನು ಕುಡಿದು ಜೀರ್ಣಿಸಿ ಕೆಂಡವನ್ನು ಕುಡಿತೀವಿ. ಯಾಗ ಈ ಯಜ್ಞಕುಂಡದ ಮುಂದೆ ಕುಳಿತು ಮುಖವೆಲ್ಲ ಬಸವಳಿದು ಹೋಗಿದೆ. ಮುಖದ ಕಾಲೇ ಓಡ್ತಾ ಇಲ್ಲ. ಹೌದು ಗುರುಗಳಿಗೆ. ಅದಕ್ಕಾಗಿ ಮಧು ತಂದಿದ್ದೇನೆ ನಿಮಗಾಗಿ. ಯಾವಾಗಲೂ ಕುಡಿಯುವಂತದ್ದಲ್ಲ, ಇದು ವಿಶೇಷವಾದದು. ಮತ್ತು ಹಲವಾರು ಹಣ್ಣುಗಳನ್ನು ಒಟ್ಟು ಸೇರಿಸಿ ಅದಕ್ಕೆ ಮೈನೆಯ ಸೊಪ್ಪನ್ನು ಬೆರೆಸಿ ಅದನ್ನು ಕುದಿಸಿ ಬಟ್ಟೆ ಇಳಿಸಿ ಅದರ ತೆಗಿಬಹುದು. ಬರೇ ಅದಲ್ಲ, ಎರಡೆರಡು ಮೂರು ಮನೆ ಕಟ್ಟಲಿದ್ದಾನೆ. ಅದನ್ನು ಮಾಡಿ ಸ್ವಲ್ಪ ಕುಡಿ, ಬೇಡ. ಒಳ್ಳೆದು. ಇದು ನಿಮಗಾಗಿ, ನಾವು ಕುಡಿಬಾರದು. ಗುರುಗಳೇ ಗುರುಗಳೇ ಗುರುಗಳೇ, ಕರ್ಣ ಕಠೋರವಾದ ನುಡಿಗಳನ್ನು ನಾನು ಕೇಳಲಾರೆ. ಪರಮ ಭಾವನಾದಂತಹ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಕುಡಿಯುವ ಹೆಂಡವನ್ನು ನಾವು ಕುಡಿಯುವುದು ಎಷ್ಟರ ಮಟ್ಟಿಗೆ ಸರಿಯಣಿಸುತ್ತದೆ ಗುರುಗಳೇ? ಗುರುಪೀಠಕ್ಕೆ ಅಪಚಾರವಲ್ವೇ? ನನಗಾಗಿ ತಂದ, ಹೌದು, ಸ್ವೀಕರಿಸ್ತೇನೆ. ಸಂತೋಷ ಆಯ್ತು. ಹೌದು, ಗುರುಗಳಿಗೆ ಒಂದು ತೇಗು ಬಂತು. ತೇಗು ಬಂದ್ರೆ ಅರ್ಥ ಏನು ಗೊತ್ತಾಗಲಿವೆ? ಜಠರದ ಧನ್ಯವಾದ ಸಮರ್ಪಣೆ, ಅಷ್ಟು ತೃಪ್ತಿ ಅಂತ. ಗುರಿ ಮುಟ್ಟಿದೆ ಅಂತ ಆಯ್ತು. ಹೌದೌದು, ಗುರುದೇವ ಗುರುಗಳ ಗುರಿ ಮುಟ್ಟಿದೆ. ಈಗ ನಾವು ಬರ್ತೇವೆ. ಏನೆಲ್ಲ ಹೊಸ ಹೊಸ ಸಂಶೋಧನೆ ಮಾಡ್ತಾನೆ ಇವ. ಇದಾಗ್ಲೇ ತನಗೆ ಏರಿ ಆಯ್ತು. ನಾನು ಒಳಗೆ ತಗೊಳ್ತೇನೆ ಬೇಕಾದ. ಏನು ಗುರುಗಳೇ? ಯೋಚನೆ ಮಾಡಬೇಡ, ನೀನು ಇಂದ್ರ, ನಿನಗೆ ಇಂಥ 2 ಕಿರೀಟ ಕಟ್ಟಿಸ್ತೇನೆ. ಗುರುಗಳೇ, ಇದೇ ಹೋಗುವುದಕ್ಕಾಗಿದೆ. ಒಂದನ್ನು ಕಟ್ಟುವಾಗ ಜನ ಬರುದಿಲ್ಲ, ಕರೆದು ಸಾಕಾಗಿ ಮತ್ತೆ ಇವರೇ ಕಟ್ಕೊಳ್ತಾರೆ. 2 ಲೀಟರ್ ಕಟ್ಟುವುದು ಇಲ್ಲ ಗುರುಗಳೇ, 2 ವರ್ಷ ಆಯ್ತು, ಹಳತ್ತಾಗಿದೆ, ಬೇರೆ ಮಾಡಿಸಬೇಕು. ದೊಡ್ಡ ಕಿರೀಟ ತೊಡಿಸ್ತೇನೆ. ಯೋಚನೆ ಮಾಡಬೇಡ, ಆಯ್ತಾ? ಚಿಂತೆ ಮಾಡಬೇಡ. ರೊಟ್ಟಿ ಮಾಡುದು ವೃಷಭರ್ವ, ನೀನು ಕಿರೀಟ ಬಿಚ್ಚಿದೀಯ ಅಂತ ನಾನು ಹೇಳಿದ್ದು. ನಾನು ವೃಷಭರ್ವನ. ಗುರುಗಳಿಗೆ ತಲೆಗೇರಿದೆ. ಅಂಗುಲಿಮಾಲ ವೃಷಭರ್ವನಾಗಿ ಕಾಣ್ತಾರೆ ಅಂತ ಹೇಳಿದ್ರೆ ಇದು ಏನೋ ಆಗ್ತಾ ಉಂಟು, ಇವರಿಗೆ ಪಿರಿಕಿ ತಿಕ್ತಾ ಉಂಟು. ಕತೆ ಇನ್ನು ಪ್ರಾರಂಭ ಏನು ಅಂತೇಳಿ ಗುರುಗಳು ಕುಡಿದ್ರಲ್ವಾ, ಕಥೆಯ ನಿರೀಕ್ಷೆಯಲ್ಲಿ ನಾವಿರುವ.